ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಹಾಯ್ ಹಲೋ ನಮಸ್ಕಾರ. ನಾಡಿನ ಸಮಸ್ತ ವೀಕ್ಷಕರಿಗೆ ಸ್ಪಂದನ ವಾಹಿನಿ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ತಾರೆಯರೊಂದಿಗೆ ಸ್ಪಂದನದ ನವರಾತ್ರಿಯ ಸಂಭ್ರಮ, ನವರಾತ್ರಿ ನವತಾರ ಸಂಭ್ರಮ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಒಬ್ರು ಪುಟ್ಟದಾಗಿ ಕಾಣುವಂತಹ ದೊಡ್ಡ ಪ್ರತಿಭೆ ಇದ್ದಾರೆ. ಇವರು ಫಸ್ಟ್ ಕಾಲಿಟ್ಟದ್ದು ಸ್ಯಾಂಡಲ್ವುಡ್ಗೆ, ಈಗ ಕೋಸ್ಟಲ್ವುಡ್ನ ಹೀರೋಯಿನ್ ಕೂಡ ಹೌದು. ಸಾಕಷ್ಟು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿ, ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿ ಸಾಕಷ್ಟು ಹೆಸರು ಗಳಿಸಿಕೊಂಡಿರುವಂತಹ ಇವರು ನಮ್ಮ ಮುಂದಿನ ಭರವಸೆಯ ನಾಯಕಿ ಅಂತ ಹೇಳ್ಬೋದು. ಮತ್ಯಾಕ್ತಡ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆ ಇದ್ದಾರೆ ಮೈತ್ರಿ ಎಂ. ನಮಸ್ತೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಎಷ್ಟು ಮುದ್ದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಾಯಿ ಒಳ್ಳೇದು ಮಾಡ್ತಾರೆ, ಸ್ಯಾಂಕ್ಷನ್ ಆಗೇ ಆಗ್ತದೆ. ಎಸ್. ಸೊ ಇವತ್ತು ನಮ್ಮ ಜೊತೆ ಒಬ್ರು ಯುವ ನಾಯಕಿ ಇದ್ದಾರೆ ಅಂತ ಹೇಳ್ಬೋದು, ಯುವ ಪ್ರತಿಭೆ ಅಂಡ್ ನಮ್ಮ ನೆಕ್ಸ್ಟಿನ ಅಪ್ಕಮಿಂಗ್ ಹೀರೋಯಿನ್ ಅಂತ ಹೇಳ್ಬೋದು. ಸೊ ಸ್ಯಾಂಡಲ್ವುಡ್ನಲ್ಲಿ, ಕೋಸ್ಟಲ್ವುಡ್ನಲ್ಲಿ ಸಂಚಲನ ಮೂಡಿಸ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಎಸ್. ಸೊ ಇದೇ ಜೋಶಿಲಿ ಕಾರ್ಯಕ್ರಮನ ಶುರು ಮಾಡೋಣವಾ? ಖಂಡಿತ. ಎಸ್. ಇಬ್ರು ಸೇರಿದ್ದೇವೆ ಅಂತ ಹೇಳಿದ್ರೆ ಎರಡು ಜಡೆ ಒಂದು ಕಡೆ ಸೇರುದಿಲ್ಲ ಅಂತೆ. ಆದ್ರೆ ಇವತ್ತು ಸೇರಿದೆ, ಯಾಕಂತ ಹೇಳಿದ್ರೆ ನಾವು ಜಡೆ ಹಾಕಿದ್ದೇವೆ. ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಇರುವುದಿಲ್ಲ ಅಂತ ಹೇಳ್ತಾ, ಸೊ ಮೇಡಮ್ ನಾನು ಫಸ್ಟ್ ನಿಮ್ಮಲ್ಲಿ ಕೇಳಬೇಕಾದಂತ ಒಂದು ಕ್ವಶನ್, ಯಾಕೆ ನಿಮ್ಗೆ ಸಿನಿಮಾ? ಆಕ್ಚುಲಿ ಹೇಳ್ಬೇಕಾದ್ರೆ ಸಿನಿಮಾ ನನಗೆ ಕೋಇನ್ಸಿಡೆನ್ಸ್, ಅದು ಏನು ಪ್ಲಾನ್ ಮಾಡಿ ಬಂದದಲ್ಲ. ಬೇಸಿಕಲಿ ಒಂದು ಸಿಂಗಿಂಗ್ ಶೋ ಇಂದ ಮೂವಿಗೆ ಬಂದದ್ದು ನಾನು. ಅಕಸ್ಮಾತ್ ಆಗಿ ಒಂದು ಆಡಿಷನ್ ಅಟೆಂಡ್ ಮಾಡಿದೆ, ಅದರಲ್ಲಿ ಸೆಲೆಕ್ಟ್ ಆಯಿತು. ಚೈಲ್ಡ್ ಆಕ್ಟರ್ ಆಗಿ ಸೆಲೆಕ್ಟ್ ಆದೆ. ಫಸ್ಟ್ ಮೂವಿ ಕನಸು ಕಣ್ಣು ತೆರೆದಾಗ. ಅದಾದ್ಮೇಲೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ಮೇಲೆ ಓಕೆ ಮಾಡ್ಬೋದು, ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಉಂಟು ಅಂತ ಆಯ್ತು. ಸೊ ಆಮೇಲೆ ಅಮ್ಮ ಕೆಲವು ಡೈರೆಕ್ಟರ್ಸನ್ನೆಲ್ಲ ಅಪ್ರೋಚ್ ಮಾಡಿದ್ರು, ಹೀಗೆ ಒಬ್ಳೆ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ, ಫೋಟೋಸ್ ಕಳಿಸೋದು ಅಥವಾ ಮಾತುಕತೆ ಎಲ್ಲ ಆಗುತ್ತೆ. ಸೊ ಅದಾದ್ಮೇಲೆ ಹೋಗ್ತಾ ಹೋಯಿತು. ಆಮೇಲೆ ಆಡಿಷನ್ಸ್ ಅಟೆಂಡ್ ಮಾಡ್ತಾ ಹೋದೆ, ಸೆಲೆಕ್ಟ್ ಆದೆ. ಆ್ಯಕ್ಟಿಂಗ್ ಕಂಟಿನ್ಯೂ ಆಗ್ತಾ ಹೋಯ್ತು. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೆ ಬಂದಿದ್ದು. ಪ್ಲ್ಯಾನ್ಡ್. ಸೊ ಸಿಂಗಿಂಗ್ ಅಂತ ನೀವು ಹೇಳಿದ್ರಪ್ಪ, ನೀವು ಸಿಂಗರಾ? ಸಿಂಗರ್ ಅಂದರೆ ಪ್ರೊಫೆಷ್ನಲ್ ಸಿಂಗರ್ ಅಲ್ಲ, ಹಾಬಿಗೆ ನನಗೆ ಒಬ್ಳು ಫ್ರೆಂಡ್ ಒಂದು ವಾಯ್ಸ್ ಟೆಸ್ಟ್ಗೆ ಒತ್ತಾಯ ಮಾಡಿ, ಇನ್ಫ್ಯಾಕ್ಟ್ ನನಗೆ ಇಷ್ಟ ಇರಲಿಲ್ಲ ಅದು, ಒತ್ತಾಯ ಮಾಡಿ ನನ್ನ ಹೆಸರು ಹಾಕಿದ್ಲು ಒಂದು ವಾಯ್ಸ್ ಟೆಸ್ಟ್ಗೆ. ಸೊ ಆ ವಾಯ್ಸ್ ಟೆಸ್ಟ್ಗೆ ಹೋದೆ. ಅಂದ್ರೆ ಹೀಗೆ ಕ್ಲಾಸಲ್ಲೆಲ್ಲ ಸುಮ್ಮನೆ ಹಾಡ್ತಾ ಇರ್ತೀವಲ್ವಾ, ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ಹೋಗು ಮಾಡು ಅಂತ ಹೇಳ್ತಾರೆ. ಸೊ ಹಾಗೆ ಹೆಸರು ಹಾಕಿ ಅದರಲ್ಲಿ ಸೆಲೆಕ್ಟ್ ಆಗಿ, ಬೈ ಚಾನ್ಸ್ ಸೆಲೆಕ್ಟ್ ಆಗಿ ಸಿಂಗರ್ ಕ್ಲಾಸಸ್ಗೆ ಹೋಗಿದ್ದೇನೆ. ಬಟ್ ಜೂನಿಯರ್ ಸೀನಿಯರ್ ಅದೆಲ್ಲ ಮಾಡಲಿಲ್ಲ. ಸೊ ಹಾಗೆ. ಯಾವ ಸಾಂಗ್ ಅಂತ ಏನಾದರೂ ನೆನಪಿದ್ಯಾ? ಇಲ್ಲ, ಅದು 10th ಸ್ಟ್ಯಾಂಡರ್ಡ್ ಅಲ್ಲಿ, 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನೆನಪಿಲ್ಲ. ಹಳೆ ಕಾಲದಲ್ಲಿ ಈಗ ನೆನಪಿಲ್ಲ. ಸೊ ಸಿಂಗರ್ ಅಂತ ಅನ್ನಿಸ್ಕೊಳ್ಬೇಕು ಅಂತ ಒಂದು ಹೋದ್ರಿ ಅವ್ರಿಗೆ ಸಿಂಗಿಂಗ್ ಒತ್ತಾಯಕ್ಕೆ. ಆದ್ರೆ ಅಗೇನ್ ಕೋಇನ್ಸಿಡೆನ್ಸ್ ಆಗಿ ಸಿನಿಮಾಗೆ ಇದು ಅದು ಒತ್ತಾಯ ಅಲ್ಲ. ಒಬ್ರು ಅಂದ್ರೆ ಬೇಸಿಕಲಿ ಸಿನಿಮಾ ಅಂದ್ರೆ ನನಗೆ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಇಂಟ್ರೆಸ್ಟ್ ಬಂದಿತ್ತು. ನನ್ನ ನೇಬರ್ ಒಬ್ರು ಅಕ್ಷತಾ ಅಂತ ಅವರ ಹೆಸರು, ಈಗ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ನನಗೆ. ಅವರು ಒಂದು ಶಾರ್ಟ್ ಮೂವಿಯಲ್ಲಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಆಗ ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ದೆ, ಅವರು ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ರು, ನನಗೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ಆಸೆ ಆಗಿತ್ತು 4th ಸ್ಟ್ಯಾಂಡರ್ಡ್ ಅಲ್ಲಿ. ಅದಾದ್ಮೇಲೆ ಮರ್ತೋಗಿತ್ತು. ಆಮೇಲೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಒಂದು ಆಪರ್ಚುನಿಟಿ ಬಂದಾಗ ಯಾಕೆ ಮಿಸ್ ಮಾಡೋದು ಅಂತ ಆಯ್ತು. ಆಡಿಷನ್ಗೆ ಹೋದೆ. Now I'm here. Okay, yes. ಸೊ ಅವತ್ತು ನೀವು ಆಡಿಷನ್ಗೆ ಹೋದ್ರೆ, ಇವತ್ತು ನೀವು ಇಲ್ಲಿ ಗೆಸ್ಟ್ ಆಗಿ. ಸೊ ಇದು ಒಂದ್ ರೀತಿಯ ಖುಷಿ, ನಿಮಗೂ ಅಷ್ಟೇ, ನಿಮ್ಮ ತಂದೆ ತಾಯಿಗೂ ಅಷ್ಟೇ ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದಿದೆ, ನಮ್ಮ ಮಕ್ಕಳು ಯಾವ್ದಾದ್ರು ಫೀಲ್ಡ್ ಚೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಒಂದು ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಒಂದು ಪುಟ್ಟ ಮಟ್ಟದ ಸಾಧನೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಸೊ ನೀವು ಇವತ್ತು ಆ ಗಿಫ್ಟ್ ನಿಮ್ಮ ತಂದೆ ತಾಯಿಗೆ ಕೊಟ್ಟಿದ್ದೀರಿ. ಎಸ್. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಕೇಳಬೇಕು, ನೀವು ಖಂಡಿತವಾಗ್ಲೂ ತರಲೆ ಅಂತ ನನಗೆ ಗೊತ್ತುಂಟು, ನಿಮ್ಮನ್ನು ನೋಡುವಾಗ್ಲೇ ಗೊತ್ತಾಗ್ತದೆ ತರಲೆ ಮಾಡಿರ್ತೀರಿ ಅಂತ. ಈ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ, ಹಬ್ಬ ಅಂತ ಹೇಳಿದ ತಕ್ಷಣ ಎಷ್ಟು ಸಂಭ್ರಮ ಇರ್ತದೋ ಅಷ್ಟು ತರಲೆಗಳು ಖಂಡಿತವಾಗ್ಲೇ ಇರ್ತದೆ. ಸೊ ನೀವು ಹೇಗೆ, ಅಪ್ಪ ಅಮ್ಮನ ಮುತ್ತಿನ ಮಗಳ ಅಥವಾ ಅಪ್ಪ ಅಮ್ಮನಿಗೆ ಜಾಸ್ತಿ ಕಾಟ ಕೊಡೋ ಮಗಳ? ಅವ್ರು ಹೇಳ್ಬೇಕು. ಇಲ್ಲ, ಅವ್ರು ಹೇಳ್ತಾರೆ ನಾ ಕಾಟ ಕೊಡುವ ಮಗಳಂತ, ಬಟ್ ಇಲ್ಲ, ನಾನು ತುಂಬಾ ಪಾಪ.
ತುಂಬಾ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇದೆ ಸರ್, ನಿಮ್ಮ ಎಲ್ಲ ಕಷ್ಟ ಅರ್ಥ ಆಗ್ತಾ ಇದೆ ನಂಗೆ ಇಲ್ಲಿ. ಸೊ ಹಬ್ಬದ ಟೈಮಲ್ಲಿ ಏನಾದ್ರೂ ತರಲೆ ಮಾಡ್ತೀರಾ? ಏನಾದ್ರೂ ತರಲೆ ಮಾಡಿ ಬೈಸ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಅಮ್ಮನಿಗೆ ತಿನ್ಲಿಕ್ಕೆ ಏನಾದ್ರು ಮಾಡು ಅಂತ ಆಗಾಗ ನನಗೆ ಅಡಿಗೆ ಎಲ್ಲ ಬರೋದಿಲ್ಲ. ಅಪ್ಲಿಕೇಶನ್ ಮಾತ್ರ ಅಲ್ಲ, ಸ್ವಲ್ಪ ಒತ್ತಾಯ ಮಾಡ್ತೇನೆ, ಹಠ ಮಾಡ್ತೇನೆ ತಿನ್ಲಿಕ್ಕೆ ಕೊಡ್ಲಿಕ್ಕೆ. ನನಗೆ ವೆರೈಟೀಸ್ ಆಫ್ ಫುಡ್ ಜಾಸ್ತಿ ಅಮ್ಮ ಮಾಡುವ ಅಡಿಗೆ ಇಷ್ಟ. ಅಮ್ಮನ ಹತ್ರ ಅದು ಇದು ಅಂತೆಲ್ಲ ಮಾಡಿಸ್ಕೊಂಡು ತಿಂತಾ ಇರ್ತೇನೆ, ಅದು ಹಠ ಮಾಡ್ತಾ ಇರ್ತೇನೆ. ಮತ್ತೆ ತರ್ಲೆ ಅಂದ್ರೆ ಇಲ್ಲಿ ಊರಲ್ಲಿ ಮಾಡುದಿಲ್ಲ, ಐ ಮೀನ್ ಮಂಗಳೂರಲ್ಲಿ ನಮ್ದು ನೇಟಿವ್ ಅಲ್ಲಿ ಮಾಡ್ತೇವೆ ನಾವು ತರ್ಲೆ. ಅಲ್ಲಿ ಎಲ್ಲರೂ ಸೇರಿದ್ರೆ ಮಾಡ್ತೇನೆ, ನಾನು ಒಬ್ಳೆ ಇರೋದು. ನಾನು ತರ್ಲೆ ಮಾಡಿದ್ರೆ ಜಾಸ್ತಿ ಅಪ್ಪ ಅಮ್ಮನ ಒಟ್ಟಿಗೆ ಮಾಡ್ಬೇಕು, ಇನ್ಯಾರ ಒಟ್ಟಿಗೆ ಮಾಡ್ಬೇಕು. ಜನ ಇರುದಿಲ್ಲ, ಜನ ಇದ್ರೆ ತರ್ಲೆ ಮಾಡ್ಬೋದು, ಜನ ಇದ್ದಲ್ಲಿ ತರ್ಲೆ ಮಾಡ್ಬೋದು. ಸೊ ಸಿಚುವೇಶನ್ ಇಂಪಾರ್ಟೆಂಟ್ ಆಗ್ತದೆ. ಎಸ್. ಸೊ ನಿಮ್ಮ ಹತ್ರ ಮಾತುಕತೆ ಹೀಗೆ ಮುಂದುವರಿತದೆ. ಆದ್ರೆ ವಿರಾಮ ತಗೊಳ್ಳೋಕ್ಕಿಂತ ಮುಂಚೆ ನಂಗೆ ಒಂದು ಆಸೆಪ್ಪ, ನೀವು ಹವ್ಯಾಸಿ ಗಾಯಕಿ ಅಂತ ಹೇಳಿದ್ರಪ್ಪ, ಒಂದೆರಡು ಲೈನ್ಗಳು ನೀವು ನಮಗೋಸ್ಕರ. ಲೈನ್ ಬೇಕೇ ಬೇಕು. ಓ ಮೈ ಗಾಡ್, ಯಾವ್ದು ಹಾಡೋದು? ಈಗ ದಸರಾ ನಡೀತಾ ಇದೆ, ದುರ್ಗೆಯ ಹಾಡು ಹಾಡ್ತೇನೆ. ಇಸ್ ದ್ಯಾಟ್ ಓಕೆ? ಎಸ್. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಹಾಡ್ಲಿಕ್ಕೆ ಗೊತ್ತಿಲ್ಲ ಹೇಳಿ ಇಷ್ಟು ಒಳ್ಳೆ ಶ್ಲೋಕನ ಹಾಡ್ಬಿಟ್ರಿ, ಬಹಳ ಖುಷಿ ಆಯ್ತು. ಇನ್ನು ಮತ್ತೆ ಆಡಿಸಬಾರ್ದು. ಇಲ್ಲ ಖಂಡಿತ ಇದೇ ಲಾಸ್ಟ್. ಬಹಳ ಖುಷಿ ಆಯ್ತು. ನೀವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಹಾಡಿಸ್ತೇನೆ ಅಂತ ಅಲ್ವಾ? ಹೌದು, ನಾನು ಸುಮ್ನೆ ಹೇಳಿದೆ ಸಿಂಗರ್ ಅಂತ, ಸಿಕ್ಕಿಬಿದ್ದೆ. ನಾವು ಸ್ವಲ್ಪ ಸಿಕ್ಕಿದ್ರ ಬಿಡುದ್ರೆ ಎಸ್, ಖಂಡಿತವಾಗ್ಲೂ. ಸೊ ನಿಮ್ಮ ಜೊತೆ ಮಾತುಕತೆ ಹೀಗೆ ಮುಂದುವರ್ತದೆ ಒಂದು ಪುಟ್ಟ ವಿರಾಮದ ನಂತರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ತರ್ಲೆ ಮಾತುಕತೆ ಇದೇ ರೀತಿ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. ಟೇಕ್ ಅ ಬ್ರೇಕ್. ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ವಿರಾಮದ ಬಳಿಕ ಮತ್ತೊಮ್ಮೆ ನವರಾತ್ರಿ ನವತಾರಾ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಂದು ವಿರಾಮನ ತಗೊಂಬಂದ್ವಿ, ಆದ್ರೆ ನಿಮ್ಮಲ್ಲಿ ಸಾಕಷ್ಟು ವಿಷಯಗಳಿದೆ ಅಂತ ನಮಗೆ ಗೊತ್ತಾಗ್ತಾ ಉಂಟು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗಲೇ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ತರಲೆ ಮಾಡಲಿಕ್ಕೆ ಜನ ಬೇಕು ಅಂತ ಹೇಳಿದ್ರೆ ಅದೊಂದು ಸಮಸ್ಯೆ. ಸೊ ಜನ ಬೇಕು ಅಂತ ಹೇಳಿದ್ರೆ ಫಂಕ್ಷನ್ಸಿಗೆ ಹೋಗ್ಬೇಕು. ಬಟ್ ಕಾಲೇಜಲ್ಲೆಲ್ಲ ತುಂಬಾ ಜನ ಇರ್ತಾರಲ್ಲ, ಅಲ್ಲೇನಾದ್ರೂ ತರಲೆ ಏನಾದ್ರು ಮಾಡ್ತೀರಾ? ತರಲೆ ಮಾಡ್ಲಿಕ್ಕೆ ನಾವು ಕ್ಲಾಸಲ್ಲಿ ಇರುದಿಲ್ಲ, ನಾವು ಕ್ಲಾಸಿಂದ ಹೊರಗೆ ಇರುದು. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ ಕ್ಲಾಸಲ್ಲಿ. ಎಸ್, ಹೌದು, ಆಬ್ವಿಯಸ್ಲಿ. ಈಗ ಟೀಚರ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಅವ್ರು ಅನ್ಕೊಳ್ತಾರೆ, ಬಾ ಇವಳನ್ನು ಸಂಭಾಳಿಸುದು ಯಾರು ಅಂತ. ಹಾಗಿದ್ದೆ ನಾನು ಕ್ಲಾಸಲ್ಲಿ. ಹೌದು, ಇದ್ದೆ. ಎಸ್. ಸೊ ಅವರೇ ಹೇಳಿದ ಹೇಗೆ ಇವಳನ್ನು ಮ್ಯಾನೇಜ್ ಮಾಡೋದು ಅಂತ ಒಂದು ಕ್ವಶನ್ ಬಂದಿರ್ಬೋದು. ಬಟ್ ಈಗ ಫಿಲ್ಮಲ್ಲೆಲ್ಲ ನಿಮ್ಮನ್ನ ನೋಡಿ, ಆಕ್ಟರ್ ಆಗಿ ನಿಮ್ಮನ್ನ ನೋಡಿ ಅವ್ರಿಗೆ ಹೇಗೆ ಅನಿಸ್ತದೆ? ಏನಾದ್ರು ಚೇಂಜಸ್ ಇದೆಯಾ? ಕಾಲೇಜಲ್ಲಿ ಮರ್ಯಾದೆ ಜಾಸ್ತಿ ಸಿಗ್ತಾ ಇದೆ? ಮರ್ಯಾದೆ ಜಾಸ್ತಿ ಇಲ್ಲ, ಮರ್ಯಾದೆ ಕಡಿಮೆ. ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಟೀಚರ್ಸ್ ಎಲ್ಲ ತುಂಬಾ ಇದು ಕೊಡ್ತಾರೆ. ಬಟ್ ಫ್ರೆಂಡ್ಸ್ಗಳೇ ಈ ಹೀರೋಯಿನ್ ಅಂಡ್ ಹಾಕ್ಲೆಗೆ ಎಂಕ್ಲೆಗೆ ಅಂತ ಹೇಳ್ತಾರೆ, ಎಂಕ್ಲೆಗೆ ಫ್ರೆಂಡೇ ಹಾಗಿದ್ದಾರೆ ಅವರು. ಬಟ್ ಇಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ. ಯೂಶುವಲಿ ಮೂವೀಸ್ ಏನಾದ್ರು ರಿಲೀಸ್ ಆಗುದಾದ್ರೆ ಟಿಕೆಟ್ಸ್ ತಗೊಳ್ತಾರೆ, ಮೂವೀಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ನಾನು ಕೇಳಬೇಕು. ಸೊ ನಿಮ್ಮನ್ನ ತುಂಬಾ ಚೆನ್ನಾಗಿ ಸಹಿಸ್ಕೊಂಡು ಬೆಳೆಸಿದ್ದಾರೆ ಅಂಡ್ ತುಂಬಾ ಸಪೋರ್ಟಿವ್ ಅಂತ ಕೂಡ ನಂಗೆ ಗೊತ್ತು. ಸೊ ಹಾಗಾಗಿ ಕೇಳಬೇಕು, ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಮ ಈ ಫೀಲ್ಡಿಗೆ? ಸಪೋರ್ಟ್ ಎಲ್ಲಿವರೆಗೂ ಮಾಡ್ತಾರೆ ಅಂದ್ರೆ, ಒಂದು ವೇಳೆ ನನಗೆ ಎಕ್ಸಾಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಶೂಟಿಂಗ್ ಇದೆ ಅಂತ ಆದ್ರೆ, ನೀನ್ ಎಕ್ಸಾಮ್ ಬಿಡು, ನೀನ್ ಹೋಗು ಶೂಟಿಂಗ್ ಹೇಳ್ತಾರೆ. ಅಯ್ಯಯ್ಯೋ, ಅದಕ್ಕಿಂತ ಸಪೋರ್ಟ್ ಬೇಕಾ? ಬೇಡ, ಖಂಡಿತ ಬೇಡ. ಹಾಗಿದ್ದಾರೆ ಅವರು. ಅಂದ್ರೆ ಅವ್ರಿಗೆ ಗೊತ್ತು ಈ ಹುಡುಗಿ ಎಕ್ಸಾಮ್ ಅಲ್ಲಿ ಓದಿ ಎಂತ ಮಾಡ್ಲಿಕ್ಕಿಲ್ಲ ಅಂತ.
ಸೊ ಅದಕ್ಕೆ ಕಳಿಸ್ತಾರೆ. ಬಟ್ ಇಲ್ಲ, ಎಜುಕೇಶನ್ ಇಂಪಾರ್ಟೆಂಟ್, ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದಿಲ್ಲ. ಒಂದು ಬೇಸಿಕ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ನಾನು ಅದು ಮಾಡ್ತಾ ಇದ್ದೇನೆ ಈಗ, ಅದ್ರ ಒಟ್ಟಿಗೆ ಇದು ಮಾಡ್ತಾ ಇದ್ದೇನೆ. ಬಟ್ ಇದಕ್ಕೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಮಾಡ್ತಾ ಇದ್ದೇನೆ ಅಂತ ಅಷ್ಟೇ. ಸ್ಟ್ರೆಸ್ ಇದಕ್ಕೆ ಜಾಸ್ತಿ ಮಾಡ್ತಿದ್ದೀರಿ. ಎಸ್, ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನ ನಿಮ್ಮ ಮಾತಿನಲ್ಲಿ ಕೇಳಬೇಕು. ಸೊ ಯಾವ ಪ್ರಾಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದಿರಿ, ಯಾವುದು ನಡೀತಾ ಇದೆ? ಕಂಪ್ಲೀಟ್ ಮಾಡಿರೋದು ಅದೇ ಫಸ್ಟ್ ನಾನು ಕನಸು ಕಣ್ಣು ತೆರೆದಾಗ ಮಾಡಿದೆ. ಓಕೆ, ಅದು 2014 ಅದಾದ್ಮೇಲೆ ಇದು ಎಂತ ಲೋಕವಯ್ಯ ಅಂತ ಒಂದು ಮೂವಿ ಮಾಡಿದೆ. ಬೇಸಿಕಲಿ ಒಂದು ಆಲ್ಬಮ್ ಸಾಂಗ್ ಮಾಡಿದೆ, ಎನ್ನಾಸೆ ಅಂತ. ಅದು ಮ್ಯಾಂಗ್ಳೂರಲ್ಲಿ ಒಂದು ತುಂಬಾ ಒಳ್ಳೆ ವ್ಯೂಸ್ ಸಿಕ್ಕಿದೆ ನಮಗೆ. ಆ್ಯಂಡ್ ಅದಾದ್ಮೇಲೆ ಪರಮ್ವ ಅಂತ ಒಂದು ಕನ್ನಡ ಮೂವಿ ಮಾಡಿದೆ. ಇದು ಎಂತ ಲೋಕವಯ್ಯ, ಪರಮ್ವ ಈಗ ರಿಲೀಸ್ ಆಗ್ತದೆ ಶೀಘ್ರದಲ್ಲಿ. ಆ್ಯಂಡ್ ಇತ್ತೀಚೆಗೆ ರಿಲೀಸ್ ಆಗಿರೋ ಪೆಪ್ಪೆರೆರೆ ಪ್ಯಾರೆರೆ ಮೂವಿನಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದೇನೆ. ಇದು ಈಗ ಸದ್ಯಕ್ಕೆ ಒಂದು ಸೀರಿಯಲ್ ಕೂಡ ಮಾಡಿದ್ದೇನೆ, ಇವಳೇ ವೀಣಾ ಪಾಣಿ ಅಂತ ಒಂದು ಸೀರಿಯಲ್ ಮಾಡಿದ್ದೇನೆ. ಓಕೆ, ಸೊ ಪೆಪ್ಪರೆರ ಪ್ಯಾರೆರ ಮೂವಿ ನೋಡಿದವರಿಗೆಲ್ಲ ನಿಮ್ಮ ಮುಖ ಖಂಡಿತವಾಗ್ಲೂ ತೀರಾ ಪರಿಚಯ ಇರ್ತದೆ. ಸೊ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅದು. ಸೊ ಯಾರು ಊಹಿಸದಂತ ಟ್ವಿಸ್ಟ್ ಕೊಟ್ಟರು, ಎಲ್ಲ ಚೇಂಜ್ ಮಾಡ್ಬೇಕು. ಸೊ ಆ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವೇನು ಹೇಳ್ತೀರಿ? ಆ ಸಿನಿಮಾದಲ್ಲಿ ಆ್ಯಕ್ಚುಲಿ ನನಗೆ ವರ್ಕ್ ಮಾಡಲಿಕ್ಕೆ ಸಿಕ್ಕಿದ ಡೇಸ್ ತುಂಬ ಕಡಿಮೆ. ನನಗೆ ಇದ್ದಿದ್ದು ಸ್ವಲ್ಪ ಒಂದು ಮ್ಯಾಕ್ಸಿಮಮ್ ಒಂದು 5 to 7 days ಏನೋ ಶೂಟಿಂಗ್ ಇತ್ತು ನನಗೆ. ಬಟ್ ಮೋಸ್ಟ್ ಎಂಜಾಯ್ ಮಾಡಿದ್ದು ನಾನು ಆ ಮೂವಿಯಲ್ಲಿ. ತುಂಬ ಖುಷಿ ಇತ್ತು. ಅಂದರೆ ಎಲ್ಲರೂ ನಮ್ಮ ತುಳುನಾಡ ದಿಗ್ಗಜರಿದ್ದಾರೆ, ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋದು. ಅಂದರೆ ನನಗೆ ಸ್ಕ್ರೀನ್ ಶೇರ್ ಅವ್ರ ಜೊತೆ ಮಾಡಲಿಕ್ಕೆ ಸಿಗಲಿಲ್ಲ ಅಂದರು ಅಲ್ಲಿ ಆಫ್ ಸೆಟ್ ನಮಗೆ ಎಷ್ಟು ಎಂಜಾಯ್ ಮಾಡಿದ್ದೇವೆ ಅಂದರೆ, ಈವನ್ ನಮ್ಮದು ಡೈರೆಕ್ಟರ್ ಶೋಭಣ್ಣ ಮತ್ತು ಶುಭರಾಜ್ ಪವರ್ ಅವರು, ನಮ್ಮ ಪ್ರೊಡ್ಯೂಸರ್ ಅವರು ನಿಶಾಂತ್ ಸರ್ ಮತ್ತು ವರುಣ್ ಸರ್, ಇವರೆಲ್ಲ ಅಂದರೆ ಮೂವಿಗಿನ್ನ ಜಾಸ್ತಿ ಒಂದು ಫ್ಯಾಮಿಲಿ ಫಂಕ್ಷನ್ ಥರ ಇತ್ತದು. ಅಷ್ಟು ಆ ಒಂದು ಎನ್ವೈರ್ಮೆಂಟ್ ಇತ್ತಲ್ಲ, ತುಂಬ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋಗಿ ಶೂಟಿಂಗ್ ಮಾಡೋದಕ್ಕಿಂತ ಇಲ್ಲೇ ಮ್ಯಾಂಗ್ಳೂರಲ್ಲಿ ಆಸ್ಪಾಸಲ್ಲಿ ಶೂಟ್ ಮಾಡೋದಂದರೆ ಅದು ಫೀಲೇ ಡಿಫ್ರೆಂಟ್. ನಮಗೆ ಅಲ್ಲಿ ವೆದರ್ ನಮಗೆ ಸೂಟ್ ಆಗೋದಿಲ್ಲ, ಇಲ್ಲಿದು ವೆದರ್ ನಮಗೆ ಸೂಟ್ ಆಗ್ತದೆ. ಈ ವೆದರಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಕೂಡ ತುಂಬ ಕಂಫರ್ಟೇಬಲ್ ಫೀಲ್ ಆಗ್ತದೆ ಅಲ್ಲಿಗಿಂತ ಜಾಸ್ತಿ. ಅದರೊಟ್ಟಿಗೆ ನಮ್ಮದೇ ಊರಿನ ಜನ ತುಳು ಮಾತಾಡಿಕೊಂಡು ಆ್ಯಕ್ಟ್ ಮಾಡೋದಂದರೆ ಅದು ತುಂಬ ತುಂಬ ಚೆನ್ನಾಗಿತ್ತು. ತುಂಬ ಸ್ಪೆಷಲ್ ಆಗಿತ್ತು ನನಗೆ ಪೆಪ್ಪೆರೆರೆ ಎಕ್ಸ್ಪೀರಿಯನ್ಸ್. ಸೊ ಸಿನಿಮಾ ನಟಿಯಿಂದ ನಮ್ಗೆಲ್ರಿಗೂ ಗೊತ್ತು, ಬಟ್ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿದ್ದೀರಿ. ನೀವೇ ಹೇಳಿದ್ರಿ ಇವಳೇ ವೀಣಾ ಪಾಣಿ ಅನ್ನುವಂಥ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ರಿ. ಸಿನಿಮಾ ಓಕೆ, ಸೀರಿಯಲ್ ಹೇಗೆ ಬಂದ್ರಿ? ಸೀರಿಯಲ್ ಅಂದರೆ ಬೇಸಿಕಲಿ ನನಗೆ ಆ್ಯಕ್ಟಿಂಗ್ ಅಂತಾನೆ ಇದ್ದಿದ್ದು. ಮೂವಿ ಅಥವಾ ಸೀರಿಯಲ್ ಇದೇ ಮಾಡ್ಬೇಕು, ಮೂವಿಯೇ ಮಾಡ್ಬೇಕಂತ ಏನಿರಲಿಲ್ಲ. ಸೀರಿಯಲ್ ಕೂಡ ಓಕೆ ಇತ್ತು. ಸೀರಿಯಲ್ ಹೀಗೆ ಆಮೇಲೆ ಕಾಂಟ್ಯಾಕ್ಟ್ ಬೆಳೀತಾ ಹೋದರೆ ನಮಗೆ ಡೈರೆಕ್ಟರ್ಸ್ ಪರಿಚಯ ಆಗ್ತಾರೆ, ಕೆಲವು ಮ್ಯಾನೇಜರ್ಸ್ ಪರಿಚಯ ಆಗ್ತಾರೆ. ಸೊ ಮ್ಯಾನೇಜರ್ ಹೀಗೆ ಪರಿಚಯ ಆದಾಗ ನನಗೆ ಆಡಿಷನ್ ಕಾಲ್ ಬಂತು. ಸೊ ಆಡಿಷನ್ ಕಾಲ್ ಬಂದಾಗ ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು ನಾನು ಆಡಿಷನ್ಗೆ ಹೋದೆ ನಾನು. ಅಂದರೆ ತುಂಬ ಚಿಕ್ಕವಳಾಗಿದ್ದಾಗ ನಾನು ಬ್ಯಾಂಗ್ಳೂರ್ ಹೋಗಿದ್ದೆ, ಅದಾದಮೇಲೆ ಹೋಗೇ ಇರಲಿಲ್ಲ. ಅದಾದಮೇಲೆ ಸೀರಿಯಲ್ಗೆ ನಾನು ಹೋಗಿದ್ದು, ಆಡಿಷನ್ಗೆ ಹೋಗಿದ್ದು ಬ್ಯಾಂಗ್ಳೂರ್. ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗಿ ಎಲ್ಲ ಆಡಿಷನ್ಸ್ ಎಲ್ಲ ಕೊಟ್ಟೆ. ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆದೆ. ಅದೇ ದಿನ ಇತ್ತು, ಈವ್ನಿಂಗ್ ಇತ್ತು. ಸೆಲೆಕ್ಟ್ ಆದೆ, ಅದರಲ್ಲೂ ಸೆಲೆಕ್ಟ್ ಆದೆ. ಆಮೇಲೆ ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಕಾಲ್ ಬಂತು ನನಗೆ 1 month ಆದಮೇಲೆ, ನೀವು ಸೆಲೆಕ್ಟ್ ಆಗಿದ್ದೀರಾ. ಬಟ್ ನಾನು ಆ್ಯಕ್ಚುಲಿ ಆಡಿಷನ್ ಕೊಟ್ಟದ್ದು ಲೀಡ್ ರೋಲ್ಗೆ, ಫಸ್ಟ್ ಹೀರೋಯಿನ್ ರೋಲ್ಗೆ ಕೊಟ್ಟದ್ದು. ಬಟ್ ಅದು ನನಗೆ ಆಗಲಿಲ್ಲ. ನನ್ನ ಮುಖ ಹೀರೋಯಿನಿಗೆಲ್ಲ ತುಂಬ ಚಿಕ್ಕದು ಕಾಣ್ತದೆ, ಮಕ್ಕಳಾಗಿ ಕಾಣ್ತಾರೆ ಅಂತ ಹೇಳಿದ್ರು. ಸೊ ನನಗೆ ಫೈನಲಿ ಅದು ತಂಗಿ ರೋಲ್ ಸಿಕ್ತು. ತುಂಬ ಕ್ಯೂಟ್ ಆಗಿ ಫುಲ್ ಲೈವ್ಲಿ ಕ್ಯಾರೆಕ್ಟರ್ಸ್ ಇತ್ತು, ತುಂಬ ಚಂದ ಇತ್ತು ಕ್ಯಾರೆಕ್ಟರ್. ಮಾಡ್ತೇನೆ ಅಂತ ಹೇಳಿದೆ, ಹೀರೋ ತಂಗಿ ಕ್ಯಾರೆಕ್ಟರ್ ಮಾಡಿದೆ. ಸೊ ಅದು ಕಂಟಿನ್ಯೂ ಆಗ್ತಾ ಸೀರಿಯಲ್ ಕೂಡ ಅದು ತುಂಬ ಆ್ಯಕ್ಚುಲಿ ತುಂಬ ಸಮಯ ಓಡಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಆ ಟೈಮ್ ಅಷ್ಟು ನನಗೆ ಸೀರಿಯಲ್ ಟೈಮ್ ತುಂಬ ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಇನ್ನೂ ಸೀರಿಯಲ್ ನಾನು ಇನ್ನು ಮುಂದೆ ಮಾಡ್ತೇನೆ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಇವಳೇ ವೀಣಾ ಪಾಣಿ ಟೈಮ್ ಅಂತೂ ದಿಸ್ ವಾಸ್ ಸೂಪರ್. ಎಸ್. ಸೊ ಸಾಮಾನ್ಯವಾಗಿ ನಾವು ಯಾವುದನ್ನು ನೋಡ್ತೇವೆ ಅಂತ ಹೇಳಿದರೆ, ಕೋಸ್ಟಲ್ ವುಡ್ಡಿಂದ ಸ್ಯಾಂಡಲ್ವುಡ್ಡಿಗೆ ಹೋಗೋದನ್ನು ನೋಡ್ತೇವೆ ರೆಗ್ಯುಲರ್ ಆಗಿ. ಇಲ್ಲಿ ಒಂದು ಚಾರ್ಮ್ ಕ್ರಿಯೇಟ್ ಆದ ನಂತರ, ಮಿಂಚಿದ ನಂತರ ನೇರವಾಗಿ ಬ್ಯಾಂಗ್ಳೂರ್ ಸ್ಯಾಂಡಲ್ವುಡ್ಡಲ್ಲಿ ಹೋಗಿ ಮಿಂಚೋದನ್ನು ನೋಡಿದ್ದೇವೆ. ಬಟ್ ನೀವು ಸ್ಯಾಂಡಲ್ವುಡ್ಡಿಗೆ ಫಸ್ಟ್ ಕಾಲಿಟ್ರಿ. ಸೊ ಮಂಗಳೂರಿನ ಹುಡುಗಿ ಸ್ಯಾಂಡಲ್ವುಡ್ನಲ್ಲಿ ಫಸ್ಟ್. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಸ್ಯಾಂಡಲ್ವುಡ್ಡಿಗೆ ಫಸ್ಟ್ ಹೇಗೆ ಹೋದ್ರಿ? ಸ್ಯಾಂಡಲ್ವುಡ್ ಫಸ್ಟ್ ನಾನು ಅದೇ ಹೇಳಿದೆ, ಚಿಲ್ಡ್ರನ್ಸ್ ಮೂವಿ ಅದು. ಸ್ಯಾಂಡಲ್ವುಡ್ ಅಂತ ಹೇಳಿದ್ರು. ನಾನು ಸ್ಯಾಂಡಲ್ವುಡ್ ಅಂತ ಈಗ ಬ್ಯಾಂಗ್ಳೂರ್ ಸೈಡಿನವ್ರ ಜೊತೆ ವರ್ಕ್ ಮಾಡಿದ್ದು ಅಂದರೆ ಪರಮ್ವ ಫಸ್ಟ್ ಆ್ಯಕ್ಚುಲಿ. ಅದಕ್ಕಿಂತ ಮೊದಲು ಸೀರಿಯಲ್ ಮಾಡಿದೆ. ಬಟ್ ಸ್ಯಾಂಡಲ್ವುಡ್ ಮೂವಿ ಅಂತ ಮೇಯ್ನ್ ಆಗಿ ಹೇಳೋದಾದರೆ, ನಮ್ಮ ಊರಿನವರಲ್ಲದೆ ಬೇರೆ ನಮ್ಮ ಮಂಗಳೂರಿನ ಹೊರಗಡೆ ಅವರು ಒಂದು ಕನ್ನಡ ಮೂವಿ ಮಾಡಿದ್ದು ಅಂದರೆ ಪರಮ್ವ ಅದು. ಸೊ ಅದು ನಾನು ಆ ಕಡೆ ಹೋಗಿ ಶೂಟ್ ಎಲ್ಲ ಮಾಡಿದ್ದು. ತುಮಕೂರಲ್ಲಿ ಇದ್ದದ್ದು, ಅದು ಶೂಟಿಂಗ್ ಎಲ್ಲ ತುಮಕೂರು ಸೈಡ್ ಇತ್ತು. ಸೊ ಅದು ಫಸ್ಟ್. ಬಟ್
ಕನಸು ಕಣ್ಣು ತೆರೆದಾಗ ಓಕೆ ಅದು ಫಸ್ಟ್ ಮೂವಿ ಆದರೂ ನನಗೆ ಅದು ಫೀಲ್ ಇದ್ದಿದ್ದು ಮಂಗಳೂರು ಮೂವಿ ಅಂತಾನೆ, ನಮ್ಮದು ಕೋಸ್ಟಲ್ ಮೂವಿ ಅಂತಾನೆ ಫೀಲ್ ಇತ್ತು. ಬಟ್ ಫೀಲ್ ನನಗೆ ಅಲ್ಲಿ ಪರಮವಾಗೆ ಬಂತು. ಬಟ್ ಅಲ್ಲಿ ಕ್ರೇಜ್ ಈ ಥರ ಇರೋದಿಲ್ಲ, ಇಲ್ಲಿ ಮಂಗಳೂರಲ್ಲಿ ಇರುವ ಹಾಗೆ ಕ್ರೇಜ್ ಅಲ್ಲ, ಅದು ಕ್ರೇಜ್ ಡಿಫ್ರೆಂಟ್, ಹೀಗೆ ಕ್ರೇಜ್ ಡಿಫ್ರೆಂಟ್. ಆ ಕ್ರೇಜ್ ಹೇಗೆ ಅಂದರೆ ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಏನು ಮಾಡಿದ್ದವಳಲ್ಲ, ಅದು ನನ್ನ ಫಸ್ಟ್ ಮೂವಿ ಆದರೂ ಏರಿಯಾದಲ್ಲಿ ಒಂದು ಶೂಟಿಂಗ್ ಆಗ್ತಾ ಉಂಟು ಅಂತ ಆದರೆ ಏರಿಯಾ ಪೀಪಲ್ ಎಲ್ಲ ಬರ್ತಾರೆ, ಸೆಲ್ಫಿ ತಗೊಳ್ತಾರೆ. ನಮಗೆ ಆಗ್ತದೆ ನಾನು ಏನು ಅಷ್ಟು ದೊಡ್ಡ ಇದು ಮಾಡಲಿಲ್ಲ, ಇವ್ರು ಯಾಕೆ ಸೆಲ್ಫೀಸ್ ಎಲ್ಲ ತಗೊಳ್ತಾರೆ. ಸೊ ಆ ಫೀಲ್ ತುಂಬ ಡಿಫ್ರೆಂಟ್ ಇತ್ತು. ಶೂಟ್ ಒಬ್ವಿಯಸ್ಲಿ ಎಲ್ಲ ಒಂದೇ ಇರ್ತದೆ, ಎನ್ವೈರ್ಮೆಂಟ್, ಕ್ಯಾಮ್ರಾ, ಲೈಟ್ಸ್ ಅದೆಲ್ಲ ಸೇಮ್. ಬಟ್ ಅಲ್ಲಿದ್ದು ಪೀಪಲ್ ಅವರ ಲವ್ ರೀತಿ ಬೇರೆ, ಇಲ್ಲಿದ್ದು ಲವ್ ರೀತಿ ಬೇರೆ, ಇಲ್ಲಿದ್ದು ಪ್ರೀತಿ ಅದು ಡಿಫ್ರೆಂಟ್ ಇರ್ತದೆ, ತುಂಬ ಡಿಫ್ರೆಂಟ್ ಇರ್ತದೆ ಹಾಗೆ. ಸೊ ನಿಮ್ಗೆ ಯಾವ್ದು ಜಾಸ್ತಿ ಖುಷಿ ಕೊಡುತ್ತದೆ, ಸ್ಯಾಂಡಲ್ವುಡ್ ಆರ್ ಕೋಸ್ಟಲ್? ಒಂದೇ ಆನ್ಸರ್ ಕೊಡಬೇಕು ನೀವು. ಸೊ ಕರೆಕ್ಟ್ ಆಗಿ ನೀವು ಹೀರೋಯಿನ್ ಅಂತ ಹೇಳಿದ್ರೆ ಕಲ್ತಿರ್ತೀರಿ ಹೇಗೆ ಮಾತಾಡಬೇಕು, ಹೊಟ್ಟೆಗೆ ಕಲ್ಲಾಗ್ತಾ ಇದ್ದಾರೆ ರೆಡಿ ಹಾಕೊಂಡು ಬಂದಿರ್ತಾರೆ. ಆಕ್ಚುಲಿ ನಂಗೆ ಎರಡೂ ಇಂಪಾರ್ಟೆಂಟ್, ಎರಡೂ ಇಂಪಾರ್ಟೆಂಟ್. ನನಗೆ ಇಬ್ರು ಊಟ ಕೊಟ್ಟಿದ್ದಾರೆ, ಒಂದು ನನ್ನ ಎರಡು ಕಣ್ಣುಗಳಿದ್ದಾಗೆ ಇರುತ್ತೆ ಡೈಲಾಗ್ಸ್. ಸೊ ನಂಗೆ ಒಂದೇ ಆನ್ಸರ್ ಬೇಕು, ಸ್ಯಾಂಡಲ್ವುಡ್ ಆರ್ ಕೋಸ್ಟಲ್? ಎರಡು ಸುಮ್ಮನೆ ಯಾಕೆ ಅಲ್ಲ ಗಲಾಟೆ ಹಬ್ಬದ ಸಂದರ್ಭ ಅಂದ್ರೆ ಈಗ ಕೋಸ್ಟಲ್ ವುಡ್ ಅಂದ್ರೆ ಇಲ್ಲೇ ಶೂಟಿಂಗ್, ನನ್ಗೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಫ್ಯಾಮಿಲಿ ಜೊತೆ ಇರ್ಬೋದು, ಮನೆಯಲ್ಲಿರ್ಬೋದು, ಹೋಮ್ಲಿ ವೆದರ್ ಇರ್ತದೆ. ಅಲ್ಲಿ ಆದ್ರೆ ಹೊರಗಡೆ ಹೋಗ್ಬೇಕು, ಫ್ಯಾಮಿಲಿಯಿಂದ ದೂರ ಇರ್ಬೇಕಾಗ್ತದೆ, ಅದು ಒಂದು ಬೇಜಾರಾದ್ರೆ. ಬಟ್ ಅದು ಕೂಡ ಅದು ಖುಷಿನೇ, ಇದು ಖುಷಿನೇ, ಯಾವುದು ಬೇಜಾರಂತಿಲ್ಲ. ಬಟ್ ಇದು ಡಿಫ್ರೆಂಟ್ ಒಂದು ಕೈಂಡ್ ಆಫ್ ಖುಷಿ, ಅದು ಇನ್ನೊಂದು ಕೈಂಡ್ ಆಫ್ ಖುಷಿ. ಎರಡು ಇಷ್ಟನೇ. ನಾನು ಅದ್ರಲ್ಲಿ ಅಂತ ಕೇಳಿದ್ದು, ನೀವು ಚಂದ ವ್ಯತ್ಯಾಸಗಳನ್ನು ಬರೀರಿ ಅನ್ನೋ ರೀತಿಯಲ್ಲಿ ಅದ್ರಲ್ಲಿ ಹೇಗೆ ಇದ್ರಲ್ಲಿ ಹೇಗೆ ಅಂತ ತುಂಬಾ ಚೆನ್ನಾಗಿ ನೀವು ಬೆಳಿತೀರಿ, ಖಂಡಿತವಾಗ್ಲೂ ಬೆಳಿತೀರಿ. ಎಸ್, ಸೊ ಬಹಳ ಖುಷಿ ಆಗ್ತದೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಅಂಡ್ ನೀವ್ ಹೇಳಿದ್ರೆ ಜಾಸ್ತಿ ನಿಮ್ಗೆ ತಿನ್ಲಿಕ್ಕೆ ಇಷ್ಟ ಅಂತ. ಸೊ ಫುಡ್ ಇಷ್ಟ, ನಿಮ್ಗೆ ಡಯಟ್ ಇಷ್ಟನಾ? ಡಯಟ್ ಮಾಡ್ಬೇಕಾದ್ರೆ ಫುಡ್ ಇಷ್ಟ, ಎಂತ ಮಾಡುದು, ಡಯಟ್ ಮಾಡಬೇಕು. ಓಕೆ, ಸೊ ನಿಮ್ಗೆ ಓಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗ್ತಾ ಇದೆ, ಹೀರೋಯಿನ್ ಆಗಿ ಸಿಗ್ತಾ ಇದೆ, ಫುಲ್ ನೀವು ಡಯಟ್ ಅಲ್ಲೇ ಇರಬೇಕು 2-3 months ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ನೀವು? ಏನಿಲ್ಲ, ಅಮ್ಮನಿಗೆ ಏನ್ ಕುಕ್ ಮಾಡಬೇಡ ಹೇಳುದು ಅಷ್ಟೇ. ಏನ್ ಕುಕ್ ಮಾಡಬೇಡ, ಗಂಜಿ ಉಪ್ಪು ಸಾಕು, ಬೇರೆ ಏನ್ ಬೇಡ ಹೇಳು ಅಷ್ಟೇ. ತಿಂದ್ಕೊಂಡಿರಿ, ಹೊರಗೆ ಹೋಗ್ಲಿಕ್ಕೆ ಇಲ್ಲದೆ, ಹೊರಗೆ ಹೋಗದಿದ್ರೆ ಆಯ್ತು. ಹೊರಗೆ ಹೋದ್ರೆ ಕಷ್ಟ ಆಗ್ತದೆ, ಎಂತ ಮಾಡುದು, ಆನ್ಲೈನ್ ಆರ್ಡರ್ ಮಾಡ್ಲಿಕ್ಕೆ ಆಗ್ತದಲ್ಲ, ಅದೇ ಕಷ್ಟ ಆಗಿರೋದು. ಅದೆಲ್ಲ ಮನೆಗೆ ಬರ್ತದೆ, ನಾವು ಹೊರಗೆ ಹೋಗ್ಬೇಕಾಗಿಲ್ಲಲ್ಲ ಹಾಗೆ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ, ಈಗ ಒಂದು ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈಗ ನೀವು ಚೈಲ್ಡ್ ತರನೇ ಕಾಣ್ತಾ ಇದ್ದೀರಿ. ಸೊ ಎಲ್ಲರೂ ಚೈಲ್ಡ್ ಆಕ್ಟರ್ಗೆ ಜಾಸ್ತಿ ಕೇಳ್ಬೋದೇನೋ ಗೊತ್ತಿಲ್ಲ. ಎಸ್, ಬಟ್ ಹೀರೋಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಬೇಕಾಗಿರುವಂತ ಪ್ರಿಪರೇಷನ್ಸ್ ತುಂಬಾನೇ ಇರ್ತದೆ. ಯಾಕಂತ ಹೇಳಿದ್ರೆ ಒಂದು ಕ್ಷಣಕ್ಕೆ ಒಂದು 5 ನಿಮಿಷಕ್ಕೆ ನೀನು ಹೀರೋಯಿನ್ ಆಗು ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಸೊ ರಾತ್ರಿ ಮಲಗುದಿಂದ ಹಿಡಿದು ಬೆಳಿಗ್ಗೆ 7ವರೆಗೂ ಅದೇ ಮೂಡಲ್ಲಿ ಇರ್ಬೇಕಾಗ್ತದೆ. ಸೊ ಅದನ್ನ ನೀವು ಹೇಗೆ ಡ್ರೀಮ್ ಫೀಲ್ ಮಾಡ್ತೀರಾ, ಅಥವಾ ನಾನು ಹೀರೋಯಿನ್ ಅಂತ ಫೀಲ್ ಮಾಡ್ತಾ ಇರ್ತೀರಾ, ಅಥವಾ ಮಿರರ್ ಅನ್ನ ಜಾಸ್ತಿ ಕ್ಲೋಸ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನನಗೆ ಸ್ಕ್ರಿಪ್ಟ್ಸ್ ಆಕ್ಚುಲಿ ಫಸ್ಟ್ ಸಿಕ್ಕಿದ್ರೆ ಪ್ರಿಪೇರ್ ಆಗ್ತೇನೆ ನಾನು. ಮಿರರ್ ತುಂಬಾ ಹೆಲ್ಪ್ ಆಗ್ತದೆ ಆಕ್ಟರ್ಸ್ಗೆ, ಮಿರರ್ ತುಂಬಾ ಹೆಲ್ಪ್ ಆಗ್ತದೆ ನಮ್ಗೆ, ನಾವು ನಮ್ಮನ್ನ ಕರೆಕ್ಟ್ ಮಾಡ್ಕೊಳ್ಳಕ್ಕೆ ಒಂದು ತುಂಬಾ ಹೆಲ್ಪ್ ಆಗುವಂಥದ್ದು ಮಿರರ್. ಸೊ ಎಸ್, ಮಿರರ್ ತುಂಬಾ ನಾನು ಯೂಸ್ ಮಾಡ್ತೇನೆ. ಶೀಟ್ ಹಿಡ್ಕೊಂಡು ಮಿರರ್ ಅಲ್ಲೇ ನೋಡಿ ನನ್ನ ಹತ್ರ ಮಾತಾಡ್ಕೊಳ್ಳೋದು. ಈವನ್ ಆಫ್ ಸ್ಕ್ರೀನ್ ಅಥವಾ ಮಿರರ್ ಇಲ್ಲ ಅಂದ್ರೂ ನಾನೇ ಯೋಚನೆ ಮಾಡ್ತಾ ಇರ್ತೇನೆ, ಹೇಗೆ ಮಾಡ್ಬೋದು, ಓಕೆ ಆ ಲೈನ್ ನನಗೆ ಅದು ಕಷ್ಟ ಆಗ್ಬೋದು, ಹೇಗೆ ಮಾಡ್ಬೋದು, ಓಕೆ ಅದು ಈಸಿ ಉಂಟು, ಹೇಗೆ ಮಾಡ್ಬೋದು. ಯೂಶ್ವಲಿ ಏನಾದರೂ ಕೆಲಸ ಗುಡಿಸುವಾಗ, ಒರೆಸುವಾಗ, ತಿನ್ನುವಾಗ ಎಲ್ಲ ಯೋಚನೆ ಮಾಡ್ತಾ ಇರ್ತೇನೆ, ಹೇಗೆ ಮಾಡ್ಬೋದು ಆ ಕ್ಯಾರೆಕ್ಟರ್. ಈವನ್ ಅಪ್ಪ ಅಮ್ಮ ಹತ್ರ ಕೂಡ ಡಿಸ್ಕಸ್ ಮಾಡ್ತೇನೆ, ಆ ಕ್ಯಾರೆಕ್ಟರ್ ಹೇಗೆ ತರಬಹುದು. ಎಸ್, 24/7 ಅದು ತಲೆಯಲ್ಲಿ ತಿರುಗ್ತಾ ಇರ್ತದೆ, ಹೇಗೆ ಮಾಡ್ಬೋದು, ಹೇಗೆ ಇಂಪ್ರೂವೈಸ್ ಮಾಡ್ಬೋದು. ಸೊ ಅಪ್ಪ ಅಮ್ಮ ಹತ್ರ ಕೇಳ್ತಾನೆ ಹೇಳಿದ್ರು, ಯಾರು ನಿಮ್ಗೆ ಟ್ರೈನ್ ಮಾಡ್ತಾರೆ, ಅಪ್ಪನ ಅಮ್ಮನ? ಇಬ್ರು ಮಾಡ್ತಾರೆ, ಅವ್ರಿಬ್ರು ಆಕ್ಟ್ ಮಾಡಿ ಕೂಡ ತೋರಿಸ್ತಾರೆ ಹೀಗೆ ಮಾಡುವ ಅಂತ. ನನ್ನ ಯೂಶ್ವಲಿ ನಾನು ಕ್ಯಾಮ್ರಾ ಹತ್ರ ಇದ್ರೆ ನಾನು ಅಪ್ಪ ಅಮ್ಮ ನನ್ನ ಹತ್ರ ನಿಲ್ಲಿಕ್ಕೆ ಬಿಡುದಿಲ್ಲ, ದೂರ ಹೋಗಿ ಹೇಳ್ತೇನೆ. ಅಲ್ಲಿಂದ ಅವ್ರ ಕಣ್ಣ ಸನ್ನೆಯಲ್ಲಿ ಹೀಗೆಲ್ಲ ಮಾಡುದು, ಅದೆಲ್ಲ ಹೆದರಿಕೆ ಆಗ್ತದೆ. ಆಮೇಲೆ ಮನೆಗೆ ಹೋಗಿ ಬೈತಾರೆ, ನೀನ್ ಹಾಗೆಲ್ಲ ಹೀಗೆ ಮಾಡ್ಬೇಕಿತ್ತು, ಅದಕ್ಕೆ ದೂರ ನಿಲ್ಲಿಸ್ತೇನೆ ಯೂಶ್ವಲಿ. ಬಟ್ ನೋಡ್ತಾ ಇರ್ತಾರೆ, ನಾನ್ ತಪ್ಪು ಮಾಡಿದ್ರೆ ಮನೆಗೆ ಹೋಗಿ ಅವ್ರು ಬೈತಾರೆ, ಎಂತದ ಅದು ಹಾಗೆ ಮಾಡುದಾ, ಹೀಗೆ ಮಾಡ್ಬೇಕಿತ್ತು. ಯಾರು ಒಳ್ಳೆ ಆಕ್ಟರ್, ಅಪ್ಪನ ಅಮ್ಮನ? ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಮೂವಿಯಲ್ಲಿ ಮಾಡಿದ್ದಾರೆ ಆಕ್ಚುಲಿ. ಅಂದ್ರೆ ಮೇನ್ ಅಲ್ಲಿ ಫೇಸ್ ಹಾಗೆ ಕಾಣುವಾಗೆ ಅಲ್ಲ, ಒಂದು ಫ್ರೆಂಡ್ಲಿ ಆಗಿ ಅವ್ರು ಮಾಡಿದ್ದಾರೆ ಮೂವಿ. ಇಬ್ರು ಹಾಗೆ ಅವ್ರಿಗೆ ಆಕ್ಟಿಂಗ್ ನೋಡುವಾಗೆ ನನಗೂ ಸಿಗ್ಲಿಲ್ಲ. ಅವ್ರೀಗ ನಮ್ಮ ನನಗೆ ಬೈಯುವಾಗ ಎಲ್ಲ ಹೇಳ್ತಾರೆ, ಕ್ಯಾಮ್ರಾ ಮುಂದೆ ಬಂದು ಮಾಡ್ಲಿ, ಅದಾಗುದಿಲ್ಲ.
So ಅದು ಕಷ್ಟ ಉಂಟು. ಕ್ಯಾಮ್ರಾ ಮುಂದೆ ಅವ್ರು ಹೇಗೆ ಮಾಡ್ತಾರೆ ನೋಡ್ಬೇಕು, ಅದು ಆಮೇಲೆ ಜಡ್ಜ್ ಮಾಡ್ಬೋದು ಅವರನ್ನು. ಎಸ್, ಸೊ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ತಾ ಇರುವಾಗಲೇ. ಸೊ ನಿಮ್ಮಲ್ಲಿ ನಾನು ನನ್ನನ್ನು ನೋಡ್ತಾ ಇದ್ದೇನೆ, ಅದು ಇನ್ನೂ ಖುಷಿ ಆಗ್ತಾ ಇರೋದು. ಸೊ ಈಗ ಏನು ಮಾಡ್ತಾ ಇದ್ದೀರಿ? ಸ್ಟಡೀಸಾ ಅಥವಾ ಸಿನಿಮಾದ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ? ಈಗ ಅಟ್ ಪ್ರೆಸೆಂಟ್ ನನಗೆ ನಾಡಿದ್ದು 25th ಎಕ್ಸಾಮ್ಸ್ ಉಂಟು. ಓಕೆ, ನಂದು ಫೈನಲ್ ಇಯರ್ BA. ಸೊ ಅದಕ್ಕೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೇನೆ. ಓಕೆ, ನಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಬೇಕು ಅಂತ ಒಂದು ಚಾಲೆಂಜ್ ಮಾಡಿದ್ದೇನೆ ನನಗೆ. ಸೊ ಕಂಪ್ಲೀಟ್ ಮಾಡ್ಬೇಕಂತಿದ್ದೇನೆ. ಸೊ ಅಟ್ ಪ್ರೆಸೆಂಟ್ ಈಗ ಸ್ವಲ್ಪ ಮೂವೀಸ್ಗೆ ಸೀರಿಯಲ್ಸ್ಗೆ ಎಲ್ಲ ಪಾಸ್ ಮಾಡಿದ್ದೇನೆ. ಸ್ಟಾಪ್ ಮಾಡಲಿಲ್ಲ, ಪಾಸ್ ಮಾಡಿದ್ದೇನೆ. ಅಂದರೆ ಅದು ಇದು ಎರಡು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಸ್ವಲ್ಪ ಅದನ್ನು ಪಾಸ್ ಮಾಡಿ ಇದನ್ನು ಮುಗಿಸಿ ಆಮೇಲೆ ಮತ್ತೆ ಫುಲ್ ಟೈಮ್ ಅದಕ್ಕೆ ಫುಲ್ ಟೈಮ್ ಹೋಗೋದು ಅಂತ ಡಿಸೈಡ್ ಮಾಡಿದ್ದೀರಿ? ಅದು ಡಿಪೆಂಡ್ಸ್, ಗೊತ್ತಿಲ್ಲ. ಚಾನ್ಸ್ ಸಿಕ್ಕಿದಾಗೆ, ಆಪರ್ಚುನಿಟಿ ಸಿಕ್ಕಿದಾಗೆ. ಸೊ ನೋಡಬೇಕು. ಸೊ ಆಂಕರಿಂಗಿಗೆ ಏನಾದರೂ ಬರುವಂತಹ ಏನಾದರೂ ಸೂಚನೆ ಇದೆಯಾ? ಆಂಕರಿಂಗಿಗೆ ತುಂಬಾ ಪಟ ಪಟ ಮಾತಾಡ್ತಾ ಇದ್ದೀರಿ, ಅದಕ್ಕೆ ನನ್ನ ಹೊಟ್ಟೆಪಾಡು ಸ್ವಲ್ಪ ನೋಡ್ಬೇಕಲ್ಲ. ಇಲ್ಲ, ಬಟ್ ಸ್ಕೂಲ್ಸಲ್ಲಿ ಹೌದು, ಕಾಲೇಜಲ್ಲಿ ನಾನು MC ಮಾಡ್ತೇನೆ. ಓಕೆ ಓಕೆ. ನಂದು PU ಲೈಫಿಂದ ಈಗ ಇವತ್ತಿನವರೆಗೂ ಅಲ್ಲಿ ಫಂಕ್ಷನ್ಸ್ ಆದರೆ ನನಗೆ ತುಂಬ ಖುಷಿ ಆಗೋದು ಅದೇ. ನನ್ನ ಮ್ಯಾಮ್, ನಮ್ಮ ಟೀಚರ್ಸ್, ಲೆಕ್ಚರರ್ಸ್ ಎಲ್ಲ ನನಗೆ ಮೈತ್ರಿ ಹೀಗೆ MC ಉಂಟು ಮಾಡ್ತೀಯಾ ಅಂತ ಕೇಳೋದು ತುಂಬ ಖುಷಿ ಆಗ್ತದೆ. ಸೊ MC ಮಾಡ್ತಾ ಇದ್ದೆ ನಾನು ಕಾಲೇಜಲ್ಲಿ. ಹೋಸ್ಟ್ ಅಂತ ನಾನು ಇದುವರೆಗೂ ಟ್ರೈ ಮಾಡಲಿಲ್ಲ, ಬಟ್ ಹೌದು MCs ಮಾಡ್ತೇನೆ ಅಷ್ಟೇ. ಹೋಸ್ಟಿಗೆ ಇನ್ನೂ ಪ್ಲಾನ್ ಮಾಡಲಿಲ್ಲ, ಅಲ್ಲಿವರೆಗೂ ನಾನು ಸ್ವಲ್ಪ ಖುಷಿಯಲ್ಲ. ಶಿಫ್ಟ್ ಆಗೋ ಪ್ಲಾನ್ ಮಾಡಲಿಲ್ಲ. ನಾನಲ್ಲಿ ಶಿಫ್ಟ್ ಆದ್ರೆ ಇನ್ನೂ ಖುಷಿ ನಂಗೆ. ಹಾಗಾದ್ರೆ ದೆನ್ ಫೈನ್. ಎಸ್, ಸೊ ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ. ಸೊ ನೆಕ್ಸ್ಟ್ ನೀವು ಲೈಫಲ್ಲಿ ಒಂದು ಗೋಲ್ ಇರುತ್ತಪ್ಪ, ನಾನು ಈ ಲೆವೆಲಲ್ಲಿ ರೀಚ್ ಆಗಬೇಕು ಅಥವಾ ಇವರ ಥರ ಆಗಬೇಕು ಅಂತ. ಸೊ ಯಾವುದಾದ್ರೂ ಆ ಥರ ಪ್ಲ್ಯಾನಿಂಗ್ಸ್ ಇದೆಯಾ, ಅಥವಾ ಮಾಡಿದ್ರೆ ಇಂಥ ಮೂವೀಸ್ ಮಾಡಬೇಕು ಅಂತ? ನನಗೆ ತುಂಬಾ ಫೇವ್ರೆಟ್ ಆಕ್ಟರ್ಸ್ ಇದ್ದಾರೆ, ಆಕ್ಟ್ರೆಸ್ ತುಂಬಾ ಜನ ಇದ್ದಾರೆ. ಬೇಸಿಕಲಿ ಎಸ್, ನಾನು ಆರ್ಟಿಸ್ಟ್, ನನಗೆ ತುಂಬಾ ಜನ ಇರ್ತಾರೆ. ಬಟ್ ನಾನು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು ಆಬ್ವಿಯಸ್ಲಿ ಮಲಯಾಳಂ ಇಂಡಸ್ಟ್ರಿ ಅವರು ಇಲ್ಲಿ ಅವರು ತುಳು ಇಂಡಸ್ಟ್ರಿ ಅವರಲ್ಲ, ಐ ಮೀನ್ ನಮ್ಮ ಕರ್ನಾಟಕದವರು ಅಥವಾ ಮ್ಯಾಂಗ್ಳೂರ್ ಅವರಲ್ಲ. ನನಗೆ ಫಹದ್ ಫಜಲ್ ಅಂದ್ರೆ ತುಂಬಾ ಇಷ್ಟ. ಅವರ ಆಕ್ಟಿಂಗ್, ಅವ್ರು ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಅವರು ಮಾಡುವಂಥ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಆ ಥರ ಕ್ಯಾರೆಕ್ಟರ್ಸ್, ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಥವಾ ಸ್ವಲ್ಪ ಕ್ರ್ಯಾಕ್ ಕ್ಯಾರೆಕ್ಟರ್ಸ್, ಆ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬ ಆಸೆ. ಅವರು ಇನ್ಸ್ಪಿರೇಷನ್ನೇ. ಅವ್ರು ಮಾಡಿರೋ ಮೂವೀಸಿಗೆ ಲಿಸ್ಟ್ ತುಂಬ ಇದೆ. ಆ ಥರ ಮೂವೀಸ್ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಅವ್ರ ಲೆವೆಲ್ಗೆ ಆ್ಯಕ್ಟಿಂಗ್ ನನಗೆ ಇರಬೇಕು ಅಂತ ನನಗೆ ಆಸೆ. ಅವ್ರು ಆ್ಯಕ್ಟ್ ಮಾಡೋ ಸ್ಟೈಲ್ ಇದೆಯಲ್ಲ, ಆ ಲೆವೆಲ್ಗೆ ಹೋಗಬೇಕು ಅಂತ ಆಸೆ ಇದೆ. ಸೊ ಕಲಿಯೋದು ತುಂಬ ಇದೆ ಇನ್ನು, ಆ ಲೆವೆಲ್ಗೆ ರೀಚ್ ಆಗಬೇಕಾದ್ರೆ. ಎಸ್, ಸೊ ಆಲ್ ದಿ ವೆರಿ ಬೆಸ್ಟ್. ನೀವು ಯಾವ ರೀತಿಯ ಪಾತ್ರಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಆ ಪಾತ್ರಗಳು ಸಿಗ್ಲಿ ಅಂತ ನಾವು ಕೂಡ ನಿಮಗೆ ಹಾರೈಸ್ತೇವೆ. ಥ್ಯಾಂಕ್ ಯು. ಎಸ್, ಸೊ ಏನು ಸ್ಟಡಿ ಮಾಡ್ತಾ ಇದ್ದೀರಿ ಈಗ ನೀವು? ನಾನೀಗ ಫೈನಲ್ ಇಯರ್ BA ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಫಿಲ್ಮಿಗೆ ಫುಲ್ ಫೋಕಸ್ ಮಾಡೋಣ ಅಂತ ರೆಡಿ ಆಗಿದ್ದೀರಿ. ಸೊ ಯಾವ ಪ್ರಾಜೆಕ್ಟ್ಸ್ಗಳು ರೆಡಿ ಇದೆ, ಅಥವಾ ಯಾವ ಪ್ರಾಜೆಕ್ಟ್ಸಿಗೆ ಸೈನ್ ಮಾಡಿದ್ದೀರಿ? ಈಗ ಪ್ರೆಸೆಂಟ್ಲಿ ಇಲ್ಲ, ನನಗೆ ಯಾವುದು ಸೈನ್ ಮಾಡಲಿಲ್ಲ. ಓಕೆ, ಬಿಕಾಸ್ ಅದೇ ನಾನು ಹೇಳಿದೆ ಅಲ್ಲ, ಎಜುಕೇಷನ್ ನನಗೆ ಈಗ ಫಿನಿಶ್ ಮಾಡಬೇಕು. ಸೊ ಲಾಂಗ್ ಟೈಮ್ ಆಯಿತು ನಾನು ಪಾಸ್ ಮಾಡಿ, ತುಂಬ ಟೈಮ್ ಆಯಿತು. ಪ್ರಾಬ್ಲಿ ಕೊರೋನಾ ಕೂಡ ನಮಗೆ ತುಂಬ ಹಿಟ್ ಆಯಿತು. ಆಡಿಷನ್ಸಿಗೆ ಹೋಗ್ಲಿಕ್ಕಾಗಲಿಲ್ಲ, ಟ್ರಾವೆಲ್ ಮಾಡಲಿಕ್ಕಾಗಲಿಲ್ಲ. ಇದು ತುಂಬ ಹಿಟ್ ಆಯಿತು ನಮಗೆ. ಸೊ ಬೇಸಿಕಲಿ ಕೊರೋನಾ ಬಂದಮೇಲೆ ನಾನು ಯಾವುದೇ ಆಡಿಷನ್ಸ್ ಅಟೆಂಡ್ ಮಾಡಲಿಲ್ಲ. ಸೊ ಅದಕ್ಕೆ ಈಗ ಹೇಗೂ ಆಯ್ತಲ್ಲ, ಇಷ್ಟು ಟೈಮ್ ಹೋಯಿತು, ಇನ್ನು ನಂದು ಎಜುಕೇಷನ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ವಾಪಸ್ ಎಂಟ್ರಿ ಮಾಡಿ. ಬಟ್ ಕಾಂಟ್ಯಾಕ್ಟಲ್ಲಿದ್ದಾರೆ ನನಗೆ ಮೋಸ್ಟ್ ಆಫ್ ದ ಪೀಪಲ್. ನನಗೆ ಯಾರೆಲ್ಲ ಮೊದಲು ಕಾಂಟ್ಯಾಕ್ಟಲ್ಲಿದ್ದರು ಅವ್ರು ಇವತ್ತಿಗೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರು ಕೇಳ್ತಾರೆ ಮಾಡ್ತೀಯಾ ಅಂತ. ನಾನು ಹೇಳ್ತೀನಿ ಈಗ ಬೇಡ, ನನ್ನ ಎಕ್ಸಾಮ್ ಮುಗಿಲಿ, ಈಗ ಬೇಡ. ಬಟ್ ಆ್ಯಸ್ ಸೂನ್ ಆಸ್ ನನ್ನ ಎಕ್ಸಾಮ್ ಯಾವಾಗ ಮುಗಿತದೆ ಅದರ ನೆಕ್ಸ್ಟ್ ಡೇ ನಾನು ಆಡಿಷನ್ಗೆ ಕಾಲ್ಸ್ ಆಗ್ತಾ ಇರ್ತೀನಿ. ನಾನು ಅಷ್ಟು ಕಾತುರದಲ್ಲಿದ್ದೇನೆ ಈಗ ಮತ್ತೆ ಮೂವಿಯಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ. ಬಿಕಾಸ್ ಕ್ಯಾಮ್ರಾದಿಂದ ದೂರ ಇರೋದು ಸ್ವಲ್ಪ ಕಷ್ಟ ಬೀಯಿಂಗ್ ಅನ್ ಆರ್ಟಿಸ್ಟ್. ಸೊ ನೀವು ಎಷ್ಟೇ ಮಾತಾಡಿದ್ರು ಕೂಡ ನಿಮ್ಮ ಮಾತಲ್ಲಿ ಒಂದು ಫೀಲ್, ಆ ಒಂದು ತುಡಿತ ನಂಗೆ ಕಾಣಿಸ್ತಾ ಇದೆ. ನಟನೆ, ನಾನು ಆಕ್ಟರ್ ಆಗಬೇಕು, ನನಗೆ ಪಾತ್ರ ಸಿಗಬೇಕು, ನಾನೇನಾದರೂ ಮಾಡಬೇಕು, ಈ ಫೀಲ್ಡಲ್ಲೇ ಇರಬೇಕು ಅಂತ. ಸೊ ನಿಮ್ಮ ಆ ಕನಸಿಗೆ ಎಲ್ಲ ರೀತಿಯ ಸಹಕಾರಗಳು ನಿಮಗೆ ಸಿಗಲಿ. ಆ್ಯಂಡ್ ನಿಮ್ಮ ತಂದೆ ತಾಯಿ ಅನ್ಕೊಂಡಿರೋ ಹಾಗೆ, ನೀವು ಅನ್ಕೊಂಡಿರೋ ಹಾಗೆ ನೀವು ದೊಡ್ಡ ಸ್ಟಾರ್ ಆಗಬೇಕು. ಅದನ್ನು ನಾವು ನೋಡಬೇಕು. ನಮ್ಮ ಸ್ಪಂದನದಲ್ಲಿ ಬಂದಿದ್ರಲ್ಲ ಇವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಸೊ ಈ ಸಂದರ್ಭದಲ್ಲಿ ನಾನು ಇಲ್ಲಿ ರೆಗ್ಯುಲರ್ ಆಗಿ ಬಂದಿರುವಂತಹ ಅತಿಥಿಗಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ನವರಾತ್ರಿ ಸಂದರ್ಭದಲ್ಲಿ ದೇವಿ ಪ್ರತ್ಯಕ್ಷ ಆಗಿ ಒಂದು ವರ ಕೊಟ್ರೆ ಏನ್ ಕೇಳ್ತಾರೆ? ಮತ್ತೆ ಬರ್ತಾ ಇರಿ ಅಂತ. ವೆರಿ ಗುಡ್ ಆನ್ಸರ್. ಇಲ್ಲ, ಮೇ ಬಿ ಈ ಟೈಮಲ್ಲಿ ಎಲ್ರಿಗೂ ಹೆಲ್ತ್ ಕೊಡಬೇಕಲ್ಲ. ಕೊರೋನಾ ನಮಗೆ ಸಾಕಾಯಿತು, ಕೊರೋನಾ ನೋಡಿ.
ಪ್ರಾಬ್ಲಿ ಎಲ್ಲ ಈ ಥರ ಇನ್ನು ಕಾಯಿಲೆ ಇನ್ನು ಮುಂದೆ ಬರೋದು ಬೇಡ, ಈ ಲೋಕಕ್ಕೆ ಯಾರಿಗೂ ಬರೋದು ಬೇಡ ಅಂತ ಕೇಳ್ಬೋದು. ಬಿಕಾಸ್ ಅದರಿಂದಾಗಿ ತುಂಬ ಜನರಿಗೆ ಪ್ರಾಬ್ಲಮ್ ಆಯಿತು. ಆಬ್ವಿಯಸ್ಲಿ ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ಅದೆಲ್ಲ ಇದ್ದದೇ ಅಲ್ಲ, ಅದು ಬೇಡ. ಬಟ್ ಈ ಥರ ಕೊರೋನಾ ಥರದಿಂದ ಮಹಾಮಾರಿ ಅದು ಬರೋದು ಬೇಡ ಇನ್ಯಾವತ್ತಿಗೂ. ಎಲ್ರಿಗೂ ಅದು ನಾರ್ಮಲ್ ಡೆತ್ ಆದರೆ ಓಕೆ, ಬಟ್ ಈ ಥರ ಕೊರೋನಾ ಬಂದೆಲ್ಲ ಇದಾದರೆ ತುಂಬ ಕಷ್ಟ ಆಗ್ತದೆ. ಸೊ ಈ ಥರದ ಕಾಯಿಲೆ ಯಾವತ್ತೂ ಕೊಡಬೇಡಿ ಅಂತ ಕೇಳ್ಕೊತೀನಿ. ಸೊ ಸ್ವೀಟ್. ಸೊ ನೀವು ಎಲ್ಲರ ಆರೋಗ್ಯವನ್ನು ಕೇಳಿದ್ರಿ, ನಾವು ನಿಮ್ಮ ಒಂದು ಯಶಸ್ಸು, ಆಯುಷ್ಯ, ಆರೋಗ್ಯಕ್ಕೆ ನಾವು ಇಲ್ಲಿ ಪ್ರೇ ಮಾಡ್ತೇವೆ. ಆ್ಯಂಡ್ ನೀವು ನಮ್ಮೆಲ್ಲರ ಆಸ್ತಿ ಆಗಬೇಕು, ಸಿನಿಮಾ ರಂಗದಲ್ಲಿ ನೀವು ಮಿಂಚಬೇಕು, ಅದನ್ನು ನಾವು ನೋಡಿ ಖುಷಿ ಪಡಬೇಕು. ಸೊ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಈ ಒಂದು ಸ್ಟಡೀಸ್ ಎಕ್ಸಾಮ್ ನಡುವಲ್ಲಿ ನೀವು ನಮಗೋಸ್ಕರ ಬಂದ್ರಿ, ಟೈಮ್ ಕೊಟ್ರಿ, ಲೈವ್ಲಿ ಆಗಿ ಮಾತಾಡಿದ್ರಿ ಕೂಡ. ಸೊ ಅದು ಏನು ಹೇಳುವಂಥದ್ದು, ಇವತ್ತೊಂದು ರೀತಿಯ ಬೇರೆ ರೀತಿಯ ಎಪಿಸೋಡ್ ಆಯಿತು ಅಂತ ಹೇಳ್ಬೋದು. ಸೊ ಫನ್ನಿಯಾಗಿ ಚೆನ್ನಾಗಿ ಮಾತಾಡಿದ್ರಿ ಕೂಡ. ಸೊ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಒನ್ಸ್ ಅಗೇನ್ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ ಇವತ್ತು ಚಾನಲ್ಗೆ ಬಂದು ನಮ್ಮ ಜೊತೆ ಮಾತಾಡಿದ್ರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಯಿತು ನನಗೆ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಒಂದು ಕ್ಲಾಸ್ಮೇಟ್ ಜೊತೆ ಕೂತು ಮಾತಾಡಿದಾಗ ಅದು ಇದು ಅಂತ ಗಾಸಿಪ್ಸ್ ಇದ್ದಲ್ಲ, ಆ ಟೈಪ್ ಫೀಲ್ ಇತ್ತು. ಒಂದು ಫ್ರೆಂಡ್ ಜೊತೆ ಮಾತಾಡಿದಾಗ, ಕ್ಲಾಸ್ಮೇಟ್ ಜೊತೆ ಮಾತಾಡಿದಾಗಿತ್ತು. ನನಗೆ ಗೊತ್ತಿಲ್ಲ ನೀವು. ಸೊ ತುಂಬ ಖುಷಿ ಆಯಿತು. ಎನ್ವೈರ್ಮೆಂಟ್ ನಿಮ್ಮ ಮಾತಾಡಿಸೋ ರೀತಿ ಕೂಡ ಖುಷಿ ಆಯಿತು. ಏನು ತುಂಬ ಖುಷಿ ಆಯ್ತು ನನಗೆ. ತುಂಬ ಫ್ರೆಂಡ್ಲಿ, ತುಂಬ ಲೈವ್ಲಿ ಅನ್ನಿಸ್ತು ನಮಗೂ ಈ ಸೆಟ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ, ನನ್ನ ಜೊತೆ ತುಂಬ ಫ್ರೀಯಾಗಿ ಮಾತಾಡಿದ್ದಕ್ಕೆ, ನನಗೆ ನಾನಾಗಿ ಇರೋದಕ್ಕೆ ಬಿಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಾತುಕತೆ ಹೇಗಿತ್ತು ಅಂತ ಬಿಂದಾಸ್ ಆಗಿ ನಾನಂತೂ ಮಾತಾಡಿದೆ. ನಮ್ಮ ಜೊತೆ ಅತಿಥಿ ಅಂತೂ ಬಹಳ ಖುಷಿ ಪಟ್ಟರು. ಇದೇ ಖುಷಿಯಲ್ಲಿ ಇವತ್ತಿನ ಸಂಚಿಕೆಯನ್ನು ಕೊನೆ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಒಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै